ಹಾಡಹಗಲೇ ಮುಂಬೈನಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ವರದಿಯಾಗಿದೆ. 19 ವರ್ಷದ ಯುವತಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಇದೊಂದು ಟ್ರಯಾಂಗಲ್ ಲವ್ ಕೇಸ್ ಅಂತ ಹೇಳಲಾಗಿದೆ. ಮುಂಬೈನ ಶಿವಾಜಿನಗರದಲ್ಲಿ ಈ ಘಟನೆ ನಡೆದಿದ್ದು, ಶಿಫಾ ಶೇಖ್ ಮೃತಪಟ್ಟ ಯುವತಿ. ಶಿಫಾಗೆ ಪರಿಚಯಿಸದೆ ಒಬ್ಬಳು ಫೋನ್ ಮಾಡಿ ಭೇಟಿಯಾಗಲು ಕರೆದಿದ್ದಾಳೆ. ಆ ಕರೆಯನ್ನ ನಂಬಿ ಶಿಫಾ ಮನೆಯಿಂದ ಹೊರಬಂದಿದ್ದಾಳೆ. ಶಿವಾಜಿನಗರದ ಫುಖಾರ್ನಿಯಾ ಮಸೀದಿ ಬಳಿ ಇಬ್ರು ಕೂಡ ಭೇಟಿಯಾಗಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಯಾವುದೋ ವಿಷಯಕ್ಕೆ ಮಾತಿನ ಚಕಮಕಿ ನಡೆದಿದೆ. ಮಾತುಕತೆ ವಿಕೋಪಕ್ಕೆ ಹೋಗಿದ್ದು, ಈ ವೇಳೆ ಶಿಫಾ ಮೇಲೆ ಗುಂಡು ಹಾರಿಸಲಾಗಿದೆ. ಗುಂಡು ಶಿಫಾ ಕೆನ್ನೆಯ ಮೂಲಕ ಒಳ ಹೋಗಿ ತಲೆ ಬುರುಡೆಯಲ್ಲಿ ಸಿಲುಕಿಕೊಂಡಿದೆ. ಗಂಭೀರ ಗಾಯಗೊಂಡ ಶಿಫಾ ಆಸ್ಪತ್ರೆಗೆ ಸಾಗಿಸುವಾಗ ದಾರಿ ಮಧ್ಯೆ ಕೊನೆಯುಸಿರೆಳೆದಿದ್ದಾಳೆ. ಈ ಪ್ರಕರಣದಲ್ಲಿ ಯುವಕನೊಬ್ಬನ ಲಿಂಕ್ ಇದ್ದು, ಗುಂಡು ಹಾರಿಸಿರುವ ಯುವತಿ ಆತನನ್ನ ಪ್ರೀತಿಸ್ತಾ ಇದ್ದು, ಆ ಯುವಕ ಹಾಗೂ ಶಿಫಾ ಸಂಪರ್ಕದಲ್ಲಿದ್ರು ಎನ್ನಲಾಗಿದೆ. ಇದೇ ವಿಚಾರಕ್ಕೆ ಹತ್ಯೆ ನಡೆದಿರುವ ಸಾಧ್ಯತೆ ಇದು. ಕೃತ್ಯಕ್ಕೆ ಸಂಬಂಧಿಸಿ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದು ತನಿಖೆ ನಡೆಸುತ್ತಿದ್ದಾರೆ.